ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನುಷ ಸುವರ್ಣ ಕನ್ನಡ ವ್ಲಾಗ್ಸ್. ಹೇಗಿದ್ದೀರಿ ಎಲ್ಲರೂ? ಸೊ ಇವತ್ತು ಫ್ರೈಡೆ, ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇವಾಗ ಟೈಮ್ 7 ಆಗಿದೆ. ಸೊ ಆಗ್ಲೇ ಎದ್ದಿದ್ದೇವೆ 5:30. ಸೊ ಬೇರೆ ಟೈಮಲ್ಲಿ 5:30 ತುಂಬಾ ಕಡಿಮೆ ನಾವು ಹೇಳುದು, ತುಂಬಾ ಅಪರೂಪ. ಬಟ್ ಇವತ್ತು ದೇವಸ್ಥಾನಕ್ಕೆ ಹೋಗ್ಲಿಕ್ಕಿದೆ. ಸೊ ಬೇಗ ಹೋಗಿ ಬರ್ತಾ ಇದ್ದೇವೆ, ಯಾಕಂದ್ರೆ ನನ್ನ ಹಸ್ಬೆಂಡಿಗೆ 9:30 ನಂತರ ಆಫೀಸ್ ಸ್ಟಾರ್ಟ್ ಆಗ್ತದೆ. ಕಟೀಲಿಗೆ ಹೋಗ್ತಾ ಇದ್ದೇವೆ. ಜಸ್ಟ್ ರೆಡಿ ಎಲ್ಲ ಆಯ್ತು, ಇನ್ನು ಹೊರಡ್ಬೇಕಷ್ಟೇ. ಇಲ್ಲಿಂದ ಒಂದು 45-50 ಮಿನಿಟ್ಸ್ ಆಗ್ಬೋದು ರೀಚ್ ಆಗ್ಲಿಕ್ಕೆ. ಸೊ ನೋಡುವ, ಈಗ ಟ್ರಾಫಿಕ್ ಎಲ್ಲ ಏನಿರುವುದಿಲ್ಲ. ಸೊ ನಮ್ದು ಪೂಜೆ ಎಲ್ಲ ಆಯ್ತು. ಯೂಶ್ವಲಿ ನಾವು ಎವ್ರಿ ಮಂತ್ ಬಂದು ಇಲ್ಲಿ ಹೂವಿನ ಪೂಜೆಯನ್ನ ಮಾಡಿಸ್ತೇವೆ. ಬಟ್ ಈ ಸಲ ಬೇರೆ ಟೈಮಲ್ಲೆಲ್ಲ ನಾವು ಸ್ಯಾಟರ್ಡೆ ಸಂಡೇ ಬರ್ತಿದ್ವಿ, ಅದು ಅಷ್ಟೊಂದು ಜನ ಇರ್ತಿರ್ಲಿಲ್ಲ ವೀಕೆಂಡ್ ಆದ್ರೂ ಕೂಡ. ಇವತ್ತು ಫ್ರೈಡೆ ಆಗಿರೋದ್ರಿಂದ ತುಂಬಾ ರಶ್ ಇದ್ದು ದೇವಸ್ಥಾನ. ಸ್ವಲ್ಪ ಇನ್ನೂ ಲೇಟ್ ಆದಾಗೆ ಇನ್ನೂ ಕೂಡ ರಶ್ ಆಗ್ಬೋದು. ಸೊ ಬೆಳಿಗ್ಗೆ ಬೇಗ ಬಂದ್ರೆ ರಶ್ ಕಡಿಮೆ ಇರ್ತದೆ. ಸೊ ಇವಾಗ ಜಸ್ಟ್ ನಾವು ಮನೆಗೆ ಬಂದದಷ್ಟೇ. ಸೊ ಬರ್ತಾ ಬ್ರೇಕ್ಫಾಸ್ಟ್ ಕೂಡ ಮಾಡಿ ಬಂದ್ವಿ. ಅತ್ತೆ ಕೂಡ ಇಲ್ಲ ಮನೆಯಲ್ಲಿ. ಸೊ ಅದಕ್ಕೆ ಇಬ್ರಿಗೋಸ್ಕರ ಪುನಃ ಬಂದು ಯಾರು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋದು ಅಂತ ಬರ್ತಾನೆ ತಿನ್ಕೊಂಡ್ ಬಂದ್ವಿ. ನನ್ನ ಫೇವ್ರೇಟ್ ಇವತ್ತು ವಡ ಸಾಂಬಾರ್ ತಿಂದೆ. ಸೊ ನಾನು ಯಾವಾಗ್ಲೂ ಅಷ್ಟೇ, ಔಟ್ ಆಫ್ ಸ್ಟೇಟ್ ಹೋದ್ರು ಅಷ್ಟೇ, ಇಲ್ಲಿದ್ರು ಅಷ್ಟೇ, ಹೊರಗಡೆ ತಿಂಡಿ ತಿನ್ನೋದಾದ್ರೆ ವಡ ಸಾಂಬಾರ್ ನಂದು ಫೇವ್ರೇಟ್. ಜಾಸ್ತಿ ಆಗಿ ನಾನೊಂದು 99% ಅದೇ ತಕೊಳ್ಳೋದು. ತುಂಬಾನೇ ಕೆಲಸ ಇದೆ ಇವಾಗ. ರಾತ್ರಿ ತನಕ ವಿದೌಟ್ ಕುತ್ಕೊಳ್ದೆ ಮಾಡುವಷ್ಟು ಕೆಲಸ ಇದೆ. ಸೊ ರಾತ್ರಿ ಒಳಗೆಲ್ಲ ಫಿನಿಶ್ ಮಾಡ್ಬೇಕು, ಯಾಕಂದ್ರೆ ನಾಳೆ ನಮ್ದು ಬೇರೆ ಪ್ಲಾನ್ ಇದೆ. ಸೊ ಫಟಾಫಟ್ ಎಲ್ಲ ಈಗ ಫಿನಿಶ್ ಮಾಡ್ಬೇಕು. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಸೊ ನಿನ್ನೆ ನಾನು ಮತ್ತೆ ತುಂಬಾ ಕೆಲಸ ಇದ್ದಿತ್ತು ನನ್ಗೆ. ಸೊ ನಾನು ವ್ಲಾಗ್ ಮಾಡ್ಲಿಲ್ಲ. ಸೊ ವ್ಲಾಗ್ ಮಾಡ್ತಾ ಕೂತ್ಕೊಂಡ್ರೆ ಮತ್ತೆ ಯಾವ್ದು ಸಹ ಕೆಲಸ ಆಗೋದಿಲ್ಲ. ಸೊ ಇವಾಗ ನೀವು ನೋಡ್ತಿರ್ಬೋದು, ಎಲ್ಲ ಲಗೇಜ್ ಎಲ್ಲ ನಮ್ದು ಪ್ಯಾಕ್ ಆಗಿದೆ. ಸೊ ಹೊರಡ್ತಾ ಇದ್ದೇವೆ. 4:30ಗೆ ಎದ್ದಿದ್ದೇವೆ, ಈಗ ಆಲ್ರೆಡಿ 6 ಆಗಿದೆ. ಸುಮಾರೆಲ್ಲ ಕೆಲಸ ಆಗ್ತಾ ಲೇಟ್ ಆಯ್ತು. ನಾವು 5:30ಗೆ ಹೊರಡ್ಬೇಕಂತ ಎಣಿಸಿದ್ದು, ಬಟ್ ಅಡ್ಡಿಲ್ಲ. ಮತ್ತೆ ಮಳೆ ಸಹ ತುಂಬಾ ಜೋರ್ ಮಳೆ ಇದ್ದಿತ್ತು, ಬಟ್ ಈಗ ಸ್ವಲ್ಪ ಕಡಿಮೆ ಆಯ್ತು. ಸೊ ಈಗ ಹೊರಡ್ತಾ ಇದ್ದೇವೆ, 6 ಗಂಟೆಗೆ ಹೊರಡ್ತೇವೆ. ಸೊ ಮತ್ತೆ ಈಗ ಪೂನಾಕ್ಕೆ ಹೋಗ್ತಾ ಇದ್ದೇವೆ ನಾವು. ಪೂನಾದಲ್ಲಿ ಸ್ವಲ್ಪ ಕೆಲಸ ಇದೆ ನಮ್ಗೆ. ಒಂದು 3-4 ದಿನ ಬಾಂಬೆಯಲ್ಲಿ ಇರ್ತೇವೆ. ಬಾಂಬೆಯಿಂದ ಮತ್ತೆ ನಾವು ಪೂನಾಕ್ಕೆ ಹೋಗ್ತಾ ಇದ್ದೇವೆ. ಈ ಸಲ ನಮ್ದು ರೂಟ್ ಎಲ್ಲ ನಮ್ಗೆ ಗೊತ್ತಾಗಿದೆ, ಯಾಕಂದ್ರೆ ರಿಟರ್ನ್ ಬರುವಾಗ ಲಾಸ್ಟ್ ಟೈಮ್ ನಮ್ಗೆ ಯಾವ ರೂಟಲ್ಲಿ ಬರಬೇಕು ಏನು ಅಂತ ಗೊತ್ತಾಗಿದೆ. ಈ ಸಲ ಏನು ಕನ್ಫ್ಯೂಷನ್ ಆಗೋದಿಲ್ಲ ಅಂತ ಅಂದ್ಕೊಳ್ತೇನೆ. ಇವಾಗ ಟೈಮ್ 8:15 ಆಗಿದೆ. ಸೊ ನಾವು ಮನೆಯಿಂದ ಹೊರಟು 2 ಗಂಟೆ ಆಯ್ತು. ಸೊ ಇವತ್ತೊಂದು ನನ್ಗೆ ಒಳ್ಳೆ ಒಂದು ಚಾನ್ಸ್ ಸಿಕ್ಕಿದೆ. ಏನಂದ್ರೆ, ಯಾವಾಗ್ಲೂ ಎಲ್ರು ಹೇಳ್ತಾರೆ ರೆಡಿ ಆಗ್ಲಿಕ್ಕೆ ಹೆಣ್ಮಕ್ಳು ತುಂಬಾ ಟೈಮ್ ತಕೊಳ್ತಾರೆ ಅಂತ, ಬೇಗ ರೆಡಿ ಆಗೋದಿಲ್ಲ ಟೈಮಿಗೆ ಅಂತ. ಬಟ್ ಇವತ್ತು ಫುಲ್ ಉಲ್ಟಾ ಆಗಿದೆ ಅದ್ರದ್ದು ನಮ್ಮ ಮನೆಯಲ್ಲಿ. ಯಾಕಂದ್ರೆ ಬೇರೆ ಟೈಮಲ್ಲೆಲ್ಲ ಹೌದು ನಾನು ಕೆಲವು ಸಲ ಲೇಟ್ ಆಗ್ತಿದ್ದೆ. ಬಟ್ ಇವತ್ತು ನಾನು 4:30ಗೆ ಎದ್ದಿದ್ದೇನೆ. 4:30ಗೆ ಎದ್ದು ಬೆಳಿಗ್ಗೆ ಚಾ ಮಾಡಿ, ತಿಂಡಿ ಮಾಡಿ, ಆಮೇಲೆ ಸ್ನಾನ ಆಗಿ, ನಾನ್ ರೆಡಿ ಆಗಿ, ಸ್ವಲ್ಪ ಸುಮಾರೆಲ್ಲ ಪ್ಯಾಕಿಂಗ್ ಎಲ್ಲ ಮಾಡ್ಲಿಕ್ಕಿತ್ತು ಸಣ್ಣ ಪುಟ್ಟದು. ಸೊ ಅದೆಲ್ಲ ಮಾಡಿ ರೆಡಿಯಾಗಿ ಕೆಳಗೆ ಬರುವ ತನಕ ಸಹ ನನ್ನ ಹಸ್ಬೆಂಡ್ ರೆಡಿ ಆಗ್ಲಿಲ್ಲ. ಅವ್ರಿಗೆ ಬರೀ ಇದ್ದದ್ದು ಚಹಾ ಕುಡಿದು ಸ್ನಾನ ಮಾಡಿ ರೆಡಿ ಆಗೋದು ಅಷ್ಟೇ. ಬಟ್ ಅಷ್ಟಕ್ಕೂ ಕೂಡ ಅವರಿಗೆ ರೆಡಿ ಆಗ್ಲಿಕ್ಕೆ ಆಗ್ಲಿಲ್ಲ. ಸೊ ಇವತ್ತು ನಂಗೆ ಒಳ್ಳೆ ಚಾನ್ಸ್ ಸಿಕ್ಕಿದೆ. ಸೊ ಒಂದು 10 ಸಲ ಆದ್ರೂ ನಾನು ಹೇಳ್ತೇನೆ ಇವತ್ತು ದಿನದಲ್ಲಿ ನಿಮ್ಮಿಂದ ಲೇಟ್ ಆದದ್ದು ಅಂತ. ಸೊ ಏನಾದ್ರೂ ಟಿಪ್ಪಣಿ ಉಂಟಾ ಇದ್ರ ಬಗ್ಗೆ? ಮಳೆ ಬರ್ತಿದ್ದಲ್ಲ, ಮಳೆ ಬಂದ್ರು ನೀವು ಮಳೆ ಬಿಡುದ? ಮಳೆ ನೋಡ್ತಿದ್ದೆ, ಮಳೆ ನೋಡ್ತಿದ್ದೆ. ಯಾಕೆ ಲೇಟ್ ಆದದ್ದು? ಕೆಲಸ ಇದೆ. ಯಾವಾಗ್ಲೂ ನನ್ಗೆ ಹೇಳ್ತೀರಲ್ಲ ನೀವು, ನಿಮ್ಮ ಬೇಗ ರೆಡಿ ಆಗ್ಲಿಕ್ಕೆ ಆಗುದಿಲ್ಲ ಹಾಗೆ ಹೀಗೆ ಅಂತ. ಮನೆ ಕ್ಲೀನಿಂಗ್ ಎಲ್ಲ ಮಾಡಿ ಮತ್ತೆ ಹೊರಟು. ಹೌದೌದು, ಇದರಲ್ಲಿ ಸನವಾಳ ನೆಲ ಎಲ್ಲ ಒರೆಸಿದೆ, ನಿಮ್ಗೆ ಗೊತ್ತಾಗ್ಲಿಲ್ಲ. ಹೌದದೇ. ಸೊ ಇವಾಗ ಆಲ್ಮೋಸ್ಟ್ ಇವಾಗ ನಾವು ಕುಮಟಾ ಹತ್ರ ರೀಚ್ ಆಗ್ತಾ ಇದ್ದೇವೆ. ಸೊ ಬೇಗ ಬಂದ್ವಿ, 2 ಗಂಟೆಯಲ್ಲಿ ಕುಮಟಾ ಬಂದಿದೆ ನಮ್ದು. ಅಂದ್ರೆ ಮಧ್ಯದಲ್ಲಿ ತುಂಬಾ ಮಳೆ ಇದ್ದಿದ್ದು, ರೋಡ್ ಕೂಡ ಕಾಣ್ತಾ ಇರ್ಲಿಲ್ಲ, ಅಷ್ಟು ಜೋರ್ ಮಳೆ ಇದ್ದಿದ್ದು. ನಾವ್ ಅಂದ್ಕೊಂಡ್ವಿ ಮೋಸ್ಟ್ಲಿ ಇದು ಫುಲ್ ರೋಡ್ ನಮ್ಗೆ ಈ ತರ ಸಿಗ್ಬೋದು ಅಂತ. ಬಟ್ ಎಲ್ಲಿ ಹೊನ್ನಾವರ ಹತ್ರ ಬರುವಾಗ ಮಳೆ ಎಲ್ಲ ತುಂಬಾ ಕಡಿಮೆ ಆಯ್ತು.
ಈಗ ಏನಿಲ್ಲ ಮಳೆ. ಸೊ ಹಾಗೆ ಸೊ ಇನ್ನು ಎಲ್ಲಿಯಾದ್ರೂ ಒಂದು ಗೋಕರ್ಣ ಹತ್ರ ಮೋಸ್ಟ್ಲಿ ಬ್ರೇಕ್ಫಾಸ್ಟಿಗೆ ನಿಲ್ಸ್ಬೇಕಂತ ಉಂಟು, ನೋಡುವ. ಡ್ರೈವರ್ಗೆ ಚಾ ಕೊಡ್ಬೇಕಲ್ಲ. ಹೌದದೇ, ಸ್ವಲ್ಪ ನಾನಿವತ್ತು ಬೆಳಿಗ್ಗೆ ಏನ್ಸ ತಿನ್ಲಿಲ್ಲ, ಯಾಕಂದ್ರೆ ನಂಗೆ ಅಷ್ಟು ಬೆಳಿಗ್ಗೆ ಏನ್ಸ ತಿನ್ಲಿಕ್ಕೆ ಆಗುದಿಲ್ಲ, ನಂಗೆ ವಾಮಿಟಿಂಗ್ ಫೀಲ್ ಆಗ್ತದೆ. ಸೊ ಅದಕ್ಕೆ ಏನಾದ್ರೂ ಈಗ ಒಂದು ಗೋಕರ್ಣದ ಹತ್ರ ಸಿಕ್ಕಿದ್ರೆ ಒಳ್ಳೆ ಏನಾದ್ರೂ ಬಿಸಿ ಬಿಸಿ ಚಾವದೊಟ್ಟಿಗೆ ನಾನು ತಿಂಡಿ ತಿನ್ಬೇಕು. ಗೋಳಿ ಬಜ್ಜಿ. ಸೊ ನಮ್ದು ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಆಯ್ತು. ನಾವು ಕುಮಟದಲ್ಲೇ ಒಂದು ಪಾಂಡುರಂಗ ಇಂಟರ್ನ್ಯಾಷನಲ್ ಹೋಟೆಲ್ ಅಂತ ಇದೆ, ಸೊ ಅಲ್ಲೇ ಮಾಡಿದ್ವಿ. ಯಾಕಂದ್ರೆ ಇನ್ನು ನಮ್ಗೆ ಗೋಕರ್ಣದ ಹತ್ರ ಒಂದು ರೈಟ್ ತಕೊಳ್ಳಿಕ್ಕಿದೆ. ಸೊ ಅದರ ನಂತರ ನಮ್ಗೆ ಹೋಟೆಲ್ ಸಿಗ್ತದಾ ಇಲ್ವಾ ಗೊತ್ತಿಲ್ಲ. ಅದಕ್ಕೆ ಮತ್ತೆ ನಾವು ಲಾಸ್ಟ್ ಟೈಮ್ ನಾಗೆ ಆಗುದು ಬೇಡ, ಹೋಟೆಲ್ ಹುಡುಕ್ತಾ ಬಂದ್ರೆ ಸ್ವಲ್ಪ ಹೊತ್ತು ಅದರಲ್ಲೇ ಟೈಮ್ ವೇಸ್ಟ್ ಆಗ್ತದೆ. ಸೊ ಅದಕ್ಕೆ ಬೇಗ ಮಾಡಿದ್ವಿ, 8:30ಗೆ ನಮ್ದಾಯ್ತು ಬ್ರೇಕ್ಫಾಸ್ಟ್. ಸೊ ಇನ್ನು ನಮ್ಗೆ ಬೇಗ ಅಂಕಲ್ ಆರಾಮಿಂದಲ್ಲಿ ಕೊಡ್ತಾರೆ. ಹೌದು, ಇಷ್ಟು ನಾವು ಡ್ರೈವ್ ಮಾಡ್ಕೊಂಡು ಹೋಗೋ ಇಷ್ಟು ಫಾಸ್ಟ್ ಆಗಿ ನಾವು ಬ್ರೇಕ್ಫಾಸ್ಟ್ ತಿಂದದ್ದೇ ಇಲ್ಲ. ಯಾಕಂದ್ರೆ ನಮ್ಗೆ ಕಡಿಮೆ ಒಂದು ಅರ್ಧ ಗಂಟೆ ಆದ್ರೂ ತಾಗ್ತಾ ಇತ್ತು ಆರ್ಡರ್ ಮಾಡಿ ಆಮೇಲೆ ಬರೋದೆಲ್ಲ. ಇದು ವಿದಿನ್ 10 minutes ಎಲ್ಲ ನಮ್ದು ಆರ್ಡರ್ ಮಾಡಿ ಸಾಯ್ತು, ತಿಂದು ಸಾಯ್ತು. ಇವತ್ತು ನಾವು ಕರೆಕ್ಟ್ ರೂಟ್ ಅಲ್ಲಿ ಹೋಗ್ತಾ ಇದ್ದೇವೆ. ಸೊ ಬಾಂಬೆಗೆ ಹೋಗುವಾಗ ಉಡುಪಿಯಿಂದ ಬರುವಾಗ 2 ರೈಟ್ ಟರ್ನ್ ತೋರಿಸ್ತದೆ. ಫಸ್ಟ್ ರೈಟ್ ಟರ್ನ್ ಗೋಕರ್ಣದಲ್ಲಿ ತೋರಿಸ್ತದೆ. ಸಾರಿ, ನಾನು ಆಗ ಸ್ವಲ್ಪ ಮಿಸ್ಟೇಕ್ ಅಲ್ಲಿ ಗೋಕರ್ಣ ಹೇಳಿದ್ದೆ, ಗೋಕರ್ಣದಲ್ಲಿ ರೈಟ್ ಹೊಡಿಬೇಕು ಅಂತ. ಬಟ್ 2 ರೈಟ್ ಟರ್ನ್ ಇದೆ, ಒಂದು ಗೋಕರ್ಣದಲ್ಲಿ ಒಂದು ಅಂಕೋಲದಲ್ಲಿ. ಗೋಕರ್ಣದಲ್ಲಿ ರೈಟ್ ಹೊಡೆದ್ರೆ ಶಾರ್ಟ್ ಕಟ್, ಅದು ಡಿಸ್ಟೆನ್ಸ್ ಕಡಿಮೆ ಇರ್ಬೋದು, ಬಟ್ ಅದು ರಸ್ತೆ ಸರಿ ಇಲ್ಲ. ನಾವು ಲಾಸ್ಟ್ ಟೈಮ್ ಅಲ್ಲಿಂದಲೇ ಹೋದದ್ದು, ರಸ್ತೆ ತುಂಬಾ ಹಾಳುಂಟು. ಆಮೇಲೆ ಮುಂದೆ ಬಂದ್ರೆ ಅಂಕೋಲದಲ್ಲಿ ಒಂದು ರೈಟ್ ಉಂಟು. ಸೊ ಬ್ರಿಡ್ಜ್ ಸಿಗ್ತದೆ, ಬ್ರಿಡ್ಜ್ ಕೆಳಗಿಂದ ಸೀದಾ ಬಂದ್ರೆ ಆಯ್ತು, ಸ್ಟ್ರೈಟ್ ರೋಡ್ ಇದು. ಯಲ್ಲಾಪುರ್ ಧಾರವಾಡ ರೋಡ್ ಇದು ಅಲ್ಲ. ಯಲ್ಲಾಪುರ್ ಸಿಟಿ ಸಿಗ್ತದೆ. ಈಗ ಸಿಟಿಯಿಂದ ಸ್ವಲ್ಪ ಸಣ್ಣ ರೋಡ್, ಮತ್ತೆ ಸ್ವಲ್ಪ ಸಿಟಿಯಿಂದ ಮತ್ತೆ ಇದೇ ರೋಡ್ ಇಟ್ಕೊಂಡು ಸೀದಾ ಹೋದ್ರೆ ಆಯ್ತು. ಸೊ ನಾವಿವಾಗ ಒಂದು 1 ಗಂಟೆಯಲ್ಲಿ ಬೆಳಗಾಂ ರೀಚ್ ಆಗ್ತಾ ಇದ್ದೇವೆ. ಸೊ ಇವಾಗ ಟೈಮ್ 12:50 ಆಗಿದೆ. ಸೊ ಲಾಸ್ಟ್ ಒಂದು 1:30 ತನಕ ಮೋಸ್ಟ್ಲಿ ನಾವು ಮುಟ್ಬೋದು, 1:40 ತನಕ ಮುಟ್ಬೋದು ಬೆಳಗಾವಿ. ಸೊ ಲಾಸ್ಟ್ ಟೈಮ್ ನಮ್ಗೆ ಐ ಥಿಂಕ್ 2:30 or 2:45 ಏನಾಗಿತ್ತು ನಾವು ಬೆಳಗಾಂ ರೀಚ್ ಆಗುವಾಗ. ಬಟ್ ಈ ಸಲ ನಾವು ಕರೆಕ್ಟ್ ರೋಡ್ ಇಂದ ಬಂದದ್ರಿಂದ ನಮ್ಗೆ ಎಲ್ಲಿ ಕೂಡ ಒಂದು ಏನಾಗ್ಲಿಲ್ಲ. ಸೊ ಎಲ್ಲಿ ಕೂಡ ನಮ್ಗೆ ಕಷ್ಟ ಆಗ್ಲಿಲ್ಲ. ಸೊ ರೋಡ್ ಕೂಡ ತುಂಬಾ ಒಳ್ಳೆದಿದೆ, ವೆದರ್ ಅಂತೂ ಸೂಪರ್ ಆಗಿದೆ. ಎಲ್ಲಿ ಕೂಡ ಒಂಚೂರು ಸಹ ಬಿಸ್ಲಿಲ್ಲ, ತುಂಬಾ ಕೋಲ್ಡ್ ಇದೆ. AC ಕೂಡ ಬೇಕಂತಿಲ್ಲ, ಬಟ್ ನಾವು ಸಹ AC ಈಗ 1ರಲ್ಲಿ ಇಟ್ಟಿದ್ದೇವೆ. ಸೊ ವೆದರ್ ಅಂತೂ ತುಂಬಾ ಚೆನ್ನಾಗಿದೆ. ತುಂಬಾ ಕ್ಲೌಡಿ ಆಗಿ, ತುಂಬಾ ಫಾಗ್ ಕೂಡ ಇದೆ ಎದುರುಗಡೆ, ಆಮೇಲೆ ಗ್ರೀನರಿ, ಆಮೇಲೆ ರೋಡ್ ಕೂಡ ತುಂಬಾ ಚೆನ್ನಾಗಿದೆ ಇಲ್ಲಿ. ಸೊ ತುಂಬಾ ಮಜಾ ಬರ್ತಾ ಉಂಟು ನಮ್ಗೆ ಈ ರೋಡಲ್ಲಿ ಟ್ರಾವೆಲ್ ಮಾಡೋದಕ್ಕೆ ಅಲ್ಲ. ನಿಮ್ಗೆ ಹೇಗಾಗ್ತಾ ಉಂಟು ಡ್ರೈವ್ ಮಾಡೋದಕ್ಕೆ? ಹೌದದೇ, ನಂಗೆ ಸಹ ತುಂಬಾ ಹಸುವಾಗ್ತಾ ಉಂಟು. ಯಾಕಂದ್ರೆ ಬೆಳಿಗ್ಗೆ ನಾವು ಮೋಸ್ಟ್ಲಿ 8:30ಗೆ ತಿಂಡಿ ತಿಂದದ್ದು. ಸೊ ಅದರ ನಂತರ ಏನಿಲ್ಲ. ಸೊ ಇಷ್ಟು ಒಂದು ಚಾಕ್ಲೇಟ್ ತಿಂದ್ವಿ, ಬಟ್ ತುಂಬಾ ಹಸುವಾಗ್ತಾ ಉಂಟು. ಇವಾಗ ನೋಡ್ಬೇಕು, ಮೋಸ್ಟ್ಲಿ 1:30 ತನಕ ನಾವು ಲಂಚ್ಗೆ ನಿಲ್ಲಿಸ್ಬೋದು. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ ನಾನು ಶೂಟ್ ಮಾಡ್ತಾ ಇರೋದು. ಸೊ ನಿನ್ನೆ ನಾವು ಬೇಗ ಮುಟ್ಟಿದ್ವಿ. ಲಾಸ್ಟ್ ಟೈಮ್ ಮುಟ್ಟಿದ್ದಕ್ಕಿಂತ ಒಂದು 2 ಗಂಟೆ ಬೇಗನೆ ನಾವು ಬಂದಿದ್ವಿ. ನಾವು ಬಾಂಬೆಗೆ ಹೋಗೋರಿದ್ವಿ, ಬಟ್ ಮಧ್ಯದಲ್ಲಿ ನಮ್ದು ಪ್ಲಾನ್ ಚೇಂಜ್ ಆಯ್ತು. ಸೊ ನಮ್ಗೆ ಪುಣೆದಲ್ಲಿ ನಿಲ್ಬೇಕಾಯ್ತು. ಸೊ ಇವತ್ತು ಸ್ವಲ್ಪ ಕೆಲಸ ಇದೆ, ಅದನ್ನೆಲ್ಲ ಫಿನಿಶ್ ಮಾಡಿ ಆಮೇಲೆ ಹೋಗೋದಂತ ಸಾಯಂಕಾಲದ ಹೊತ್ತಿಗೆ. ಆಮೇಲೆ ಲಾಸ್ಟ್ಗೆ ನಮ್ಮ ಹತ್ರ ಹೋಟೆಲ್ ಕೂಡ ಇರಲಿಲ್ಲ ಇಲ್ಲಿ ಬುಕ್ ಮಾಡಿದ್ದು. ಸೊ ಲಾಸ್ಟ್ ಮೂಮೆಂಟಿಗೆ ಎಲ್ಲ ಕೂಡ ಸೋಲ್ಡ್ ಔಟ್ ಆಗಿತ್ತು. ನಾವು ಎಷ್ಟು ಹೋಟೆಲಿಗೆ ಫೋನ್ ಮಾಡಿದ್ವಿ, ಎಲ್ಲ ಕಡೆ ಸೋಲ್ಡ್ ಔಟ್ ಹೇಳ್ತಿದ್ರು. ಸೊ ನಮಗೆ ಸಹ ಫುಲ್ ಟೆನ್ಷನ್ ಆಗಿದೆ ಏನು ಮಾಡೋದಂತ. ಮತ್ತೆ ಫೈನಲಿ ರಾತ್ರಿ ಹೊತ್ತು ಕುತ್ಕೊಂಡು ರೆಸ್ಟೋರೆಂಟಲ್ಲಿ ಕುತ್ಕೊಂಡು ಹುಡುಕಿ ಆಮೇಲೆ ಒಂದು ಸಿಕ್ಕಿತು. ಸೊ ಇವಾಗ ಜಸ್ಟ್ 1 ನೈಟಿಗೋಸ್ಕರ ಮಾತ್ರ ಮಾಡಿದ್ದು. ಸೊ ಇನ್ನು ನಮ್ಗೆ ಫ್ರೆಶ್ ಅಪ್ ಆಗಿ ಹೊರಡ್ಲಿಕ್ಕಿದೆ. ಬ್ರೇಕ್ಫಾಸ್ಟ್ ಕೂಡ ಈಗ ರೂಮಿಗೆ ತರಿಸಿದ್ವಿ. ಸೊ ಹೊರಗೋದ್ರೆ ಲೇಟ್ ಆಗ್ತದಂತ ಬ್ರೇಕ್ಫಾಸ್ಟ್ ಅನ್ನ ಇಲ್ಲಿಗೆ ತರಿಸಿದ್ವಿ. ಜಾಸ್ತಿ ಸ್ಪೆಷಲ್ ಏನಿಲ್ಲ, ಒಂದು ಬ್ರೆಡ್ ಆಮ್ಲೆಟ್ ಹಾಗೆ ಆಲೂ ಪರಾಟ. ಸೊ ಇವಾಗ ಅದನ್ನ ತಿಂದು ರೆಡಿಯಾಗಿ ಈಗ ಫಟಾಫಟ್ ಹೊರಡ್ಲಿಕ್ಕಿದೆ. ಇದೇ ನಮ್ದು ಇವತ್ತಿದ್ದು ಬ್ರೇಕ್ಫಾಸ್ಟ್. ಇದು ನಾನು ತರಿಸಿದ್ದು ಬ್ರೆಡ್ ಆಮ್ಲೆಟ್, ಆಮೇಲೆ ಇದು ಆಲೂ ಪರಾಟ ನನ್ನ ಹಸ್ಬೆಂಡ್ ಇದ್ದು, ಆಮೇಲೆ ಅಲ್ಲಿ ಚಾ ಇದೆ ಅದರಲ್ಲಿ.
ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇ. ಸೊ ಇನ್ನು ನಾನು ನೆಕ್ಸ್ಟ್ ವ್ಲಾಗ್ ಅಲ್ಲಿ ಕಂಟಿನ್ಯೂ ಮಾಡ್ತೇನೆ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ. ಸೊ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗುವ. ಬಾಯ್, ಟೇಕ್ ಕೇರ್.